ಉಡುಪಿ ಮಲ್ಪೆಯ ಮೀನುಗಾರಿಕೆ ಬಂದರಿನಲ್ಲಿ ಬೃಹತ್ ಬೇಟೆ ನಡೆದಿದೆ. ಭಾರೀ ಗಾತ್ರದ 2 ತೊರಕೆ ಮೀನುಗಳು ಆಳ ಸಮುದ್ರ ದೋಣಿಯ ಮೀನುಗಾರರ ಬಲೆಗೆ ಬಿದ್ದಿವೆ. ಒಂದು ಮೀನು 750 ಕೆಜಿ ಹಾಗೂ ಇನ್ನೊಂದು 250 ಕೆಜಿ ತೂಗುತ್ತಿದೆ. ಮಲ್ಪೆ ಸುಭಾಷ್ ಸಾಲ್ಯನ್ ಅವರ ಮಾಲೀಕತ್ವದ ನಾಗಸಿದ್ದಿ ದೋಣಿಯ ಬಲೆಗೆ ಬಿದ್ದ ಈ ಮೀನುಗಳನ್ನು ಕ್ರೇನ್ ಮೂಲಕ ಇಳಿಸಲಾಗಿದೆ. ತೊರಕೆ ಮೀನು ತುಂಬಾ ರುಚಿಕರವಾಗಿದ್ದು ವಿದೇಶಗಳಿಗೂ ರಫ್ತಾಗುತ್ತದೆ. ಬೃಹತ್ ಗಾತ್ರದ ಈ ಮೀನು ಮತ್ಸ್ಯಪ್ರಿಯರ ಬಾಯಲ್ಲಿ ನೀರಿಳಿಸುವಂತೆ ಮಾಡಿದೆ. ತುಳು ಭಾಷೆಯಲ್ಲಿ ಇದನ್ನ ಕೊಂಬು ತೊರಕೆ ಎನ್ನುತ್ತಾರೆ. ಕಳೆದ ವರ್ಷ ಮಲ್ಪೆಯಲ್ಲಿ 1.2 ಟನ್ ತೂಕದ ಭಾರಿ ಗಾತ್ರದ ಮೀನು ಬಲೆಗೆ ಬಿದ್ದಿತ್ತು. ಈ ಬಾರಿ ಸದ್ಯ ಬುಧವಾರ ಬಂದರಿಗೆ ಬಂದ ತೊರಕೆ ಮೀನು ಬೃಹತ್ ಗಾತ್ರದ್ದಾಗಿದೆ. ಹಾಗಾಗಿ ಈ ಮೀನನ್ನು ನೋಡಲು ಭಾರಿ ಸಂಖ್ಯೆಯಲ್ಲಿ ಜನ ಸೇರಿದ್ದರು. Hola, Cali.